ದೂರಿನಿಂದ ಕೆಲಸ ಅರಸಿ ಸ್ನೇಹಿತನೊಂದಿಗೆ ನಗರಕ್ಕೆ ಬಂದಿದ್ದಂತಹ ಕಾರ್ಮಿಕನೋರ್ವ ಇತ್ತ ಕೆಲಸನೂ ಇಲ್ಲದೆ ಅತ್ತ ಕರೆತಂದ ಸ್ನೇಹಿತನೂ ಇಲ್ಲದೆ ಕಂಗಾಲಾಗಿ ಮರಬೇರಿ ಕೂತ ಘಟನೆ ಮಂಗಳೂರು ನಗರದಲ್ಲಿ ಸೋಮವಾರ ನಡೆದಿದೆ. ನಗರದ ಕರಂಗಾಲ್ಪಾಡಿಯಲ್ಲಿ ಈ ಘಟನೆ ನಡೆದಿದ್ದು, ಬೃಹತ್ ಮರಬೇರಿ ಕೂತವನನ್ನು ಕದ್ರಿ ಪೊಲೀಸರು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈತನನ್ನು ಬಾಗಲಕೋಟೆಯ ಭೀಮಾ ಎಂದು ಗುರುತಿಸಲಾಗಿದೆ. ಭೀಮಾ ಕೆಲಸ ಅರಸಿಕೊಂಡು ಕೆಲ ದಿನಗಳ ಹಿಂದೆ ದೂರದ ಬಾಗಲಕೋಟೆಯಿಂದ ಮಂಗಳೂರು ನಗರಕ್ಕೆ ಸ್ನೇಹಿತನೊಂದಿಗೆ ಬಂದಿದ್ದ. ಆದರೆ ಸರಿಯಾದ ಕೆಲಸ ಸಿಕ್ಕಿರಲಿಲ್ಲ. ಈತ ಒಟ್ಟಿಗೆ ಇದ್ದ ಸ್ನೇಹಿತ ಕೂಡ ಏಕಾಏಕಿ ಕಣ್ಮರೆಯಾಗಿದ್ದ. ಇದರಿಂದ ಮನನೊಂದ ಭೀಮಾ ಕಂಗಾಲಾಗಿ ನಗರದ ಕರಂಗಾಲ್ಪಾಡಿಯ ಬೃಹತ್ ಅಶ್ವತ್ಥ ಮರವನ್ನೇರಿ ಕೂತಿದ್ದ. ಸುಮಾರು 1.5 ತಾಸು ಮರದಲ್ಲಿರುವುದನ್ನು ಗಮನಿಸಿದ ಸ್ಥಳೀಯರು ಕದ್ರಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಮರದಲ್ಲಿ ಅಚಲವಾಗಿ ಕೂತಿದ್ದ ಭೀಮನನ್ನು ಕೊನೆಗೂ ಮನವೊಲಿಸಿ ಕೆಳಗೆ ಇಳಿಸಲು ಸಫಲರಾಗಿದ್ದಾರೆ. ಪ್ರಸ್ತುತ ಭೀಮನನ್ನು ಚಿಕಿತ್ಸೆಗಾಗಿ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ.